ಬ್ರಹ್ಮಾವರ ತಾಲೂಕು ಆಡಳಿತ ಉಡುಪಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಜಾಗೃತಿ ಜಾಥಾ ಕಾರ್ಯಕ್ರಮ ಬ್ರಹ್ಮಾವರ ಕ್ರಾಸ್ಲ್ಯಾಂಡ್ ಕಾಲೇಜಿನಲ್ಲಿ ಬುಧವಾರ ನಡೆಯಿತು. ಈ ಸಂದರ್ಭ ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ ಮೂರ್ತಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಜಮೀನುದಾರರು, ಪದವೀಧರರು ಮತ್ತು ತೆರಿಗೆ ಪಾವತಿದಾರರಿಗೆ ಮಾತ್ರ ಇದ್ದ ಮತದಾನ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ 22 ವರ್ಷ ಭಾರತೀಯರಿಗೆ ಮತದಾನದ ಹಕ್ಕನ್ನು ಮಾಡಿಸಿ ಪ್ರಜಾಪ್ರಭುತ್ವಕ್ಕೆ ಮಹತ್ವ ನೀಡಿದರು. ಬಳಿಕ ಅದನ್ನು 18 ವರ್ಷಕ್ಕೆ ಮಾಡಲಾಯಿತು. ಆದರೆ ಇಂದು ಪದವೀಧರ ವಿದ್ಯಾವಂತರೇ ಮತದಾನಕ್ಕೆ ಹೋಗದಿರುವುದು ವಿಪರ್ಯಾಸ. 18 ವರ್ಷ ಮೀರಿದವರು ಕಡ್ಡಾಯವಾಗಿ ಮತದಾನ ಮಾಡುವುದು ಮತ್ತು ಬೇರೆಯವರಿಗೆ ಜಾಗೃತಿ ಮೂಡಿಸುವ ಕಾರ್ಯ ವಿದ್ಯಾರ್ಥಿಗಳಿಂದ ಆಗಬೇಕು ಎಂದರು. ಇಲಾಖೆಯ ಸಿಬ್ಬಂದಿಗಳು ಮತ್ತು ಕ್ರಾಸ್ಲ್ಯಾಂಡ್ ಕಾಲೇಜಿನ ವಿದ್ಯಾರ್ಥಿ ಮತ್ತು ಸಹೋದರಿಗಳು ಡೆಮಾಕ್ರಸಿಯ ಬ್ಯೂಟಿಗೆ ಪ್ರಜಾಪ್ರಭುತ್ವದ ಸೌಕರ್ಯ ಅದಕ್ಕೆ ಗೌರವವನ್ನು ಕೊಟ್ಟ ಹಾಗೆ ಆಗೋದು. ನಾನು ನಿಮ್ಮೆಲ್ಲರೂ ಕೂಡ 17 ವರ್ಷ ಆಗಿದ್ದರೆ